ಉಳ್ಳಾಲ ಪರಿಸರಡು ಕೊರೋನಾದ ಆತಂಕ ಇತ್ತೆ ಹೊರಡ್ದೊರನೆ ಹೆಚ್ಚ ಆತಡು ಉಳ್ಳಾಲ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ಗೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗೆ ಇಂಚ 4 ಸಕ್ರಿಯ ಪ್ರಕರಣಗಳು ತೋಜಿದು ಬೈದನು. ಈ ಹಿನ್ನೆಲೆಡು ಶಾಸಕರು ಶ್ರೀ UT ಖಾದರ್ ಶುಕ್ರವಾರ ಉಳ್ಳಾಲ ನಗರಸಭೆಯ ತುರ್ತು ಸಭೆ ನಡಪಾದು ಕೊರೋನಾ ನಿಯಂತ್ರಣಕ್ಕೆ ಅಗತ್ಯ ಸೂಚನೆಯನ್ನು ಕೊಡ್ದಿತ್ತೇರು. ಇಂದತ್ತ ತೀರ್ಮಾನ ಪ್ರಕಾರ ಶನಿವಾರ ಕಾಂಡೆ ಉಳ್ಳಾಲ ನಗರಸಭಾ ವ್ಯಾಪ್ತಿದ ಮಾತಾ ಮಲ್ಲ ತಾದಿಲೆಡು ಸ್ಯಾನಿಟೈಸಿಂಗ್ ಮರ್ದ ಸಿಂಪರಣೆಯನ್ನು ನಡಪಾಯಿರು. ಸ್ವತಃ ಮರ್ದ ಸಿಂಪರಣೆ ಮಲ್ತದು ಶಾಸಕರು ಶ್ರೀ UT ಖಾದರ್ ಸ್ಯಾನಿಟೈಸಿಂಗ್ ಬೇಲೆಗೆ ಉದಿಪನದ ಚಾಲನೆ ಕೊರಿಯರು. ಕುಡ್ಲ ಅಗ್ನಿಶಾಮಕ ದಳದ ಸಹಕಾರಡು ಸ್ಯಾನಿಟೈಸಿಂಗ್ ಬೇಲೆ ನಡೆತದು. ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ 5 ಕೋವಿಡ್-19 ಪ್ರಕರಣಗಳು ಕಂಡುಬಂದಿದ್ದು ಸಾರ್ವಜನಿಕರು ಅಗತ್ಯವಿದ್ದರೆ ಮಾತ್ರ ಮನೆಯಿಂದ ಹೊರಗೆ ಬರುವುದು. ಒಂದು ವೇಳೆ ನಿಮ್ಮದು ಸಣ್ಣ ಗಾಡಿ ಇಲ್ವಾ? ಸಣ್ಣದೇ ಸರ್, ಸಣ್ಣದ ನೀರು ಸಾಕಾಗ ಇದೆಯಾ? ಸಣ್ಣದ ಅದು ಉಂಟು. ಸಣ್ಣ ಏನಕ್ಕೆ ಒಂದು ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ 5 ಕೋವಿಡ್-19 ಪ್ರಕರಣಗಳು ಕಂಡುಬಂದಿದ್ದು ಸಾರ್ವಜನಿಕರು ಅಗತ್ಯವಿದ್ದರೆ ಮಾತ್ರ ಮನೆಯಿಂದ ಹೊರಗೆ ಬರುವುದು. ಒಂದು ವೇಳೆ ಅಗತ್ಯ ವಸ್ತುಗಳಿಗೆ ಮನೆಯಿಂದ ಹೊರಗೆ ಬಂದಲ್ಲಿ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳತಕ್ಕದ್ದು ಬಂದ್ ಮಾಡಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸ್ಯಾನಿಟೈಸೇಷನ್ ನಂತರ 1 ಗಂಟೆ ತನಕ ಅಂಗಡಿಯನ್ನು ಬಂದ್ ಮಾಡಿ ಸಹಕರಿಸಬೇಕಾಗಿ ವಿನಂತಿ. ಗಂಟೆಯ ಕಾಲ ಅಂಗಡಿಯನ್ನು ಬಂದ್ ಮಾಡಿ ಸಹಕರಿಸಬೇಕಾಗಿ ವಿನಂತಿ. ಬರುವಾಗ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿಕೊಂಡೇ ಬರುವುದು. ಹಾಲು ಕೊರೋನಾ ತಗೊಂಡು ಇಲ್ಲೇ ಇಷ್ಟೊಂದು ಉಳ್ಳಾಲ
ಉಳ್ಳಾಲಡು ಕೊರೋನಾದ ಆತಂಕ ಹೆಚ್ಚಾತನು ಐಕ್ ಬೋಡಾದು ಇನಿ ಸುರುತ ಹಂತವಾದ ನಗರಸಭಾ ವ್ಯಾಪ್ತಿದ ಮಾದ ತಾದಿಲೇನು ಅಂಗಡಿ ಇಲ್ಲದ ಎದುರು ಪರಿಸರನು ಸ್ಯಾನಿಟೈಸಿಂಗ್ ನಡಪವನ ಬೆಲೆ ಆವೊಂದುಂಡು ದುಂಬುದ ಹಂತವಾದ ಉಳ್ಳಾಲ ನಗರಸಭಾ ವ್ಯಾಪ್ತಿದ ಮಾತಾ ತಾದಿಬರಿ ವ್ಯಾಪಾರಸ್ಥರಿಗೆ ಆಟೋ ಟ್ಯಾಕ್ಸಿ ಚಾಲಕರಿಗೆ ಉಚಿತವಾದ ಕೋವಿಡ್-19 ಪರೀಕ್ಷೆ ನಡಪವಡಾತನು ಪಂಡದು ಶಾಸಕರು ಶ್ರೀ UT ಖಾದರ್ ತೆರಿಪಾಯರು. ಕೊರೋನಾ ವೈರಸ್ ಇವತ್ತು ರಾಜ್ಯಾಂತ ಮತ್ತು ದೇಶಾಂತ್ಯದ ಸಮುದಾಯಕ್ಕೆ ಹಬ್ಬುವಂಥ ಒಂದು ಪರಿಸ್ಥಿತಿ ಇದೆ. ಮುಂಜಾಗ್ರತಾ ಕ್ರಮ ವಹಿಸುವುದು ಪ್ರತಿಯೊಬ್ಬರ ಮೇಲೆ ಜವಾಬ್ದಾರಿ. ಈ ಸಂದರ್ಭದಲ್ಲಿ ನಮಗೆ ಉಳ್ಳಾಲ ಪ್ರದೇಶದ ಕೆಲವೊಂದು ಕಡೆ ಕೆಲವೊಂದು ಸೋಂಕಿತರು ಪತ್ತಾದಾಗ ಆದಷ್ಟು ಬೇಗನೆ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳುವಂಥ ಅವಕಾಶ ಆಗಬೇಕು. ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಧಾರ್ಮಿಕ ಮುಖಂಡರುಗಳನ್ನು ಸೇರಿಸಿಕೊಂಡು ನಮ್ಮದು ಫಸ್ಟ್ ನಮ್ಮ ಒಂದು ರೀತಿಯ ಒಂದು ರೂಪರೇಷೆ ಯಾವುದಂತ ಹೇಳಿದರೆ ಎಲ್ಲ ಮುಖಂಡರು ಜನಪ್ರತಿನಿಧಿ ಸೇರಿಸಿಕೊಂಡು ಜನಜಾಗೃತಿ ಮೂಡಿಸುವಂಥದ್ದು. ಎರಡನೇದು ಸ್ವಯಂ ನಿಯಂತ್ರಣಕ್ಕೆ ಸ್ವಯಂ ಸೇವಕರಾಗಿ ನಮ್ಮ ಈ ಪ್ರದೇಶದ ಯುವಕರ ಮುಂದಾಳತ್ವದಲ್ಲಿ ಅಲ್ಲಿರುವಂಥ ಮಾಸ್ಕ್ ಧರಿಸುವುದಿರಲಿ ಅಥವಾ ಇನ್ನಿತರ ವಿಚಾರ ಅವರದ ಮೇಲುಸ್ತಲ್ಲಿ ಇವತ್ತು ವಹಿಸ್ಕೊಳ್ತಾರೆ. ಎರಡನೇದು ಇಡೀ ಊರಿಗೆ ಇವತ್ತೊಂದು ರೀತಿಯ ಸ್ಯಾನಿಟೈಸೇಷನ್ ಮಾಡಬೇಕು ಉದ್ದೇಶದಿಂದ ಜಿಲ್ಲಾಧಿಕಾರಿ ಮತ್ತು ಆರೋಗ್ಯ ಇಲಾಖೆ ಮಾತಾಡಿಕೊಂಡು ಉಳ್ಳಾಲ ನಗರಸಭೆ ಮುಖಾಂತರ ಇವತ್ತು ಇಡೀ ಸ್ಯಾನಿಟೈಸೇಷನ್ ಕುರಿತು ಕೆಲಸ ಇವತ್ತು ಪ್ರಾರಂಭವಾಗಿದೆ. ಇನ್ನು ನೆಕ್ಸ್ಟ್ ನಮ್ಮ ಪ್ಲಾನ್ ಯಾವುದಂತ ಹೇಳಿದರೆ ಈ ಒಂದು ಉಳ್ಳಾಲ ನಗರ ಪ್ರದೇಶದ ಎಲ್ಲ ರಿಕ್ಷಾ ಚಾಲಕರು, ಮೀನುಗಾರಿಕೆ ಮಾರುವ ಮತ್ತು ಕೆಲಸಗಾರರು ಮತ್ತು ನಮ್ಮ APMCಗೆ ಮತ್ತು ಮಂಗಳೂರಿಗೆ ನಮ್ಮ ತರಕಾರಿ ಮಾರ್ಕೆಟ್ ಹೋಗುವಂಥ ನಮ್ಮ ದುಡಿಮೆದಾರರು ಮತ್ತು ಟ್ಯಾಕ್ಸಿ ಮತ್ತು ಟೆಂಪೋ ಚಾಲಕರಿಗೆ ಇವತ್ತು ರಸ್ತೆ ಬದಿಯಲ್ಲಿ ತಮ್ಮ ವ್ಯಾಪಾರ ಮಾಡುವವರಿಗೆ ಉಚಿತವಾಗಿ ನಾವೊಂದು ಟೆಸ್ಟನ್ನು ಹಾಗೂ ಪೊಲೀಸ್ ಇಲಾಖೆಗೆ ಉಚಿತವಾಗಿ ಟೆಸ್ಟನ್ನು ಮಾಡಿಸುವುದು ನಮ್ಮ 3ನೇ ಹಂತ. 4ನೇ ಪ್ಲಾನ್ ಯಾವುದಂತ ಹೇಳಿದರೆ ಎಲ್ಲೆಲ್ಲ ಯಾವ ಪ್ರದೇಶ ಸೋಂಕಿತರು ಪತ್ತೆ ಹಚ್ಚಿದ್ದಾರೆ ಆ ಪ್ರದೇಶದ ಸರ್ವ ಜನರಿಗೆ ಬಹುತೇಕ ಜನರಿಗೆ ರ್ಯಾಂಡಮ್ ಚೆಕಪ್ಗೆ ಕೊಡುವಂಥ ಪರ್ಮಿಷನ್ ತಗೊಂಡಿದ್ದೇವೆ. ಊರವರಿಗೆ ಕೂಡ ಹೇಳಿದ್ದೇವೆ, ಚೆಕಪ್ ಬಂದಾಗ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಭಾಗಿಯಾಗಬೇಕು. ಮತ್ತು ಯಾರಾದರೂ ಹೊರಗೆ ಹೋಗಿ ಮತ್ತು ಹೊರಗೆ ಬಂದಂಥ ಸಂದರ್ಭದಲ್ಲಿ ಮನೆಯವರ ಜೊತೆ ಮತ್ತು ಎತ್ತೋ ಹೇಗೆ ಇರಬೇಕು ಅಥವಾ ಹೊರಗಿನವರು ಬರೋದು ಹೇಗೆ ನಿಯಂತ್ರಿಸಬೇಕು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿ ಜನಜಾಗೃತಿ ಮೂಡಿಸಿಕೊಂಡು ಮತ್ತು ನಮ್ಮ ಕೆಲಸವನ್ನು ಮಾಡ್ತೇವೆ. ಈ ಒಂದು ಸೋಂಕಿತವನ್ನು ನಾವು ನಿಗ್ರಹ ಮಾಡಲು ಜನಪ್ರತಿನಿಧಿಗಳು, ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಜನಸಾಮಾನ್ಯರು, ಧಾರ್ಮಿಕ ಮುಖಂಡರು ಒಗ್ಗಟ್ಟಾಗಿ ನಮ್ಮ ಕೆಲಸ ನಿರ್ವಹಿಸಿ ಮಾದರಿಯಾದ ಪ್ರದೇಶವನ್ನು ನಿರ್ಮಾಣ